ಬ್ಯಾಕ್ ಟು ಮೈ ಚಾನಲ್ ಕಾರ್ತಿಸ್ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಕಾರ್ತಿ. ಹೋಪ್ ಆಲ್ ಆಫ್ ಯು ಫೈನ್. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನು ಗೊತ್ತಾ, ನಾನು ನಿಮ್ಗೆ ಎಲ್ಲರಿಗೂ ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ ನೆಕ್ಸ್ಟ್ ವಿಡಿಯೋ ಒಂದು ಮೋಟಿವೇಶನಲ್ ವಿಡಿಯೋ ಆಗಿರುತ್ತೆ ಅಂತ. ಸೊ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಿಮ್ಗೆ ಗೊತ್ತಾಗಿರುತ್ತೆ ಇವಾಗ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಎಸ್, ಇಟ್ ಈಸ್ ಟ್ರೂ. ನೀವು ಟೈಟಲ್ ನೋಡಿರೋದು ಇಸ್ ಟ್ರೂ. ಇವಾಗ ತುಂಬಾ ಜನ ಇರ್ತಾರೆ, ಅವ್ರು ಯಾವಾಗಲೂ ಬೇಜಾರು ಮಾಡ್ಕೊಂಡಿರ್ತಾರೆ ಆ್ಯಂಡ್ ಸಪ್ಪೆ ಮುಖ ಇಟ್ಕೊಂಡಿರ್ತಾರೆ. ಏನೇನೋ ರೀಸನ್ಸ್ ಇರುತ್ತೆ ಅವ್ರು ಸಪ್ಪೆ ಆಗಿರೋದಕ್ಕೆ. ಬಟ್ ಇವತ್ತು ನಾನು ಬೇಜಾರು ಮಾಡ್ಕೊಂಡಿರೋರಿಗೆ ಆ್ಯಂಡ್ ಸಪ್ಪೆ ಮುಖ ಇಟ್ಕೊಂಡಿರೋರಿಗೆ 5 ಟಿಪ್ಸ್ನ ಕೊಡ್ತೀನಿ, ಆಯ್ತಾ? ಈ 5 ಟಿಪ್ಸ್ನ ಫಾಲೋ ಮಾಡಿ ಯಾವಾಗ್ಲೂ ಖುಷಿಯಾಗಿರಿ. ಆ್ಯಂಡ್ ನೀವು ಮಾತ್ರ ಈ 5 ಟಿಪ್ಸ್ನ ಫಾಲೋ ಮಾಡಬೇಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಸೊ ದಟ್ ಎಲ್ಲರೂ ಈ 5 ಟಿಪ್ಸ್ನ ಫಾಲೋ ಮಾಡಲಿ. ಆ್ಯಂಡ್ ನಾನು ಇಂಟೆನ್ಷನ್ ಇಷ್ಟೇ, ಆಯ್ತಾ? ನನಗೆ ಎಲ್ರೂ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಸೊ ಇವಾಗ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ನೀವೇನಾದರೂ ಹೊಸಬ್ರಾಗಿದ್ರೆ, ದಿಸ್ ಇಸ್ ಕಾರ್ತಿ ಫ್ರಮ್ ಮ್ಯಾಂಗ್ಳೂರ್. ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಆ್ಯಂಡ್ ವ್ಲಾಗಿಂಗ್ ಇಸ್ ಜಸ್ಟ್ ಮೈ ಪ್ಯಾಷನ್. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಗಂತೂ ಆಕ್ಚುಲಿ ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ. ಅದಕ್ಕೆ ನಾನು ಯಾವಾಗ್ಲೂ ಸ್ಮೈಲೇ ಮಾಡೋದಿಲ್ಲ, ನಾನು ಯಾವಾಗ್ಲೂ ಸಪ್ಪೆನೇ ಕೂತಿರ್ತೀನಿ. ಇದೊಂದು ಮೇನ್ ರೀಸನ್, ಆಯ್ತಾ? ಇವಾಗ ನಾನು ನಿಮ್ಗೆ ಕೊಡ್ತಾ ಇರೋದು ಫಸ್ಟ್ ಸ್ಟೆಪ್. ಕೆಲವ್ರನ್ನೆಲ್ಲ ನೀವು ಕೇಳಿ ಯಾಕೆ ಸಪ್ಪೆ ಕೂತಿದ್ಯಾ ಅಂತ, ಅವ್ರು ಹೇಳ್ತಾರೆ ನಾನು ತುಂಬಾ ಬೋರ್ ಆಗ್ತದೆ ಅಂತ. ಬೋರ್ ಆಗ್ತಿದ್ರೆ ಆ ಬೋರ್ನ ಫಸ್ಟ್ ನೀವು ಓಡಿಸ್ಬೇಕು. ಅದಕ್ಕೆ ನೀವು ಏನ್ ಮಾಡ್ಬೇಕು ಗೊತ್ತಾ? ಇಷ್ಟೇ ಮಾಡ್ಬೇಕು. ನಿಮಗೆ ಬೋರ್ ಆಗ್ತಿದ್ರೆ, ಇವಾಗ ಬೋರ್ ಹೋಗ್ಸೋದು ಹೆಂಗೆ? ನೀವು ಮನೇಲಿ ಇದ್ದು ಬೋರ್ ಆಗ್ತದೆ ಅಲ್ಲ, ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮನೆ ಹತ್ರ ಯಾವ್ದಾದ್ರು ಡ್ಯಾನ್ಸ್ ಕ್ಲಾಸ್ ಇದೆಯಾ, ಯಾವ್ದಾದ್ರು ಸಂಗೀತ ಕ್ಲಾಸ್ ಇದೆಯಾ, ಯಾವ್ದಾದ್ರು ಜಿಮ್ ಇದೆಯಾ, ಜುಂಬಾ ಕ್ಲಾಸಸ್ ಇದೆಯಾ, ಏರೋಬಿಕ್ಸ್ ಇದೆಯಾ, ಒಟ್ನಲ್ಲಿ ಯಾವುದೋ ಒಂದು ಕ್ಲಾಸಿಗೆ ಸೇರ್ಕೊಡಿ. ಅವಾಗ ಅಲ್ಲಿ ನಿಮ್ಗೆ ಹೊಸ ಫ್ರೆಂಡ್ಸ್ ಆಗ್ತಾರೆ. ಅವ್ರ ಜೊತೆ ಮಾತಾಡ್ತಾ, ಕ್ಲಾಸಸ್ಗೆ ಹೋಗ್ತಾ, ಟೈಮ್ ಸ್ಪೆಂಡ್ ಮಾಡ್ತಾ ನಿಮ್ ಬೋರ್ ಹೊಟ್ಟೋಗುತ್ತೆ. ಅವಾಗ ನೀವು ಯಾವಾಗ್ಲೂ ಖುಷಿಯಾಗಿರ್ಬೇಕು. ಸಾರಿ, ಖುಷಿಯಾಗಿರ್ತೀರಾ. ಸೊ ಅದಕ್ಕೋಸ್ಕರ ಇವತ್ತಿನ ನಿಮ್ ಬೋರ್ನ ಫಸ್ಟ್ ಓಡಿಸಿ, ಈ ತರ ಯಾವ್ದಾದ್ರು ಕ್ಲಾಸಸ್ ಇದ್ರೆ ಸೇರ್ಕೊಳ್ಳಿ. ಆಮೇಲೆ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇರಿ, ಖುಷಿಯಾಗಿರಿ. ಸೆಕೆಂಡ್ ಒನ್ ಯಾವ್ದು ಗೊತ್ತಾ? ನನಗೆ ಲೈಫಲ್ಲಿ ತುಂಬಾ ಕಷ್ಟ ಇದೆ. ಇದಂತೂ ದೊಡ್ಡ ರೀಸನ್, ಆಯ್ತಾ? ಆ್ಯಂಡ್ ತುಂಬಾ ಜನಕ್ಕೆ ಇದೊಂದೇ ರೀಸನ್, ಅವ್ರು ಸಪ್ಪೆ ಆಗಿರೋದಕ್ಕೆ, ಆಮೇಲೆ ಖುಷಿನ ಮರ್ತೋಗೋದಕ್ಕೆ ಇದೊಂದು ದೊಡ್ಡ ರೀಸನ್. ತುಂಬಾ ಜನಕ್ಕೆ ಇದಿದೆ. ಅಂದ್ರೆ ನನಗೆ ತುಂಬಾ ಕಷ್ಟ ಇದೆ ಅಂತ. ಕಷ್ಟ ಯಾರಿಗಿಲ್ಲ ಹೇಳಿ? ಎಲ್ರಿಗೂ ಕಷ್ಟ ಇದೆ. ವರ್ಲ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಡಬಲ್ ಕಷ್ಟಗಳಿದೆ. ಯಾಕಂದ್ರೆ ಒಬ್ರಿಗೆ ಬರೀ ಒಂದೇ ಕಷ್ಟ ಇರಲ್ಲ, ಎಷ್ಟೊಂದು ಕಷ್ಟ ಇರುತ್ತೆ. ನನ್ಗಿದೆ, ನಿಮ್ಗಿದೆ, ಅವ್ರಿಗಿದೆ, ಮತ್ತೊಬ್ರಿಗಿದೆ, ಎಲ್ರಿಗೂ ಇದೆ. ಬಟ್ ನೀವು ಫೋಕಸ್ ಮಾಡ್ತಿರೋದು ಏನ್ ಗೊತ್ತಾ? ನಿಮ್ ಕಷ್ಟ ಮಾತ್ರ. ನೀವು ಬರೀ ನಿಮ್ ಕಷ್ಟದ ಬಗ್ಗೆ ಯೋಚನೆ ಮಾಡ್ತೀರಾ ಆ್ಯಂಡ್ ನಿಮ್ ಸಂತೋಷನ ನೀವು ಕಳ್ಕೊತಿದ್ದೀರಾ. ನೀವು ಯಾಕೆ ಹೀಗೆ ಯೋಚನೆ ಮಾಡ್ತಾ ಇಲ್ಲ? ಹೇಗೆ ಗೊತ್ತಾ? ಅವನ್ ಕಷ್ಟ ಇದೆ, ಇವಳು ಕಷ್ಟ ಇದೆ ಅಂತ ಯಾಕೆ ಯೋಚನೆ ಮಾಡ್ತಿಲ್ಲ? ನೀವು ಯಾರ್ದೋ ಲೈಫ್ನ ನೋಡ್ತಿದ್ದೀರಾ ಆ್ಯಂಡ್ ಆ ಲೈಫ್ನ ನೋಡಿ ಖುಷಿ ಪಡ್ತಾ ಇದ್ದೀರಾ. ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ, ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ಕೊಂಡು ನಿಮ್ ಖುಷಿನ ಮರ್ತೋಗ್ತಿದ್ದೀರಾ. ಆದ್ರೆ ಆ ವ್ಯಕ್ತಿನೇ ಅಥವಾ ಬೇರೆ ಯಾರೋ ವ್ಯಕ್ತಿ ನಿಮ್ ಲೈಫ್ನ ನೋಡಿ, ಓ ಇವ್ರ ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನ್ಕೋತಿರ್ಬೋದು. ನೀವು ಅದನ್ನ ಯಾಕೆ ಅನ್ಕೋತಿಲ್ಲ? ಸೊ ಹಾಗಾಗಿ ಇನ್ಮೇಲಿಂದ ನನಗೆ ಕಷ್ಟ ಇದೆ, ಅದಕ್ಕೆ ನಾನು ಸಪ್ಪೆ ಆಗಿರ್ತೀನಿ, ಅದಕ್ಕೆ ನಾನು ಖುಷಿಯಾಗಿರೋದಿಲ್ಲ, ನನ್ನ ಲೈಫ್ನಲ್ಲಿ ನಕ್ಬಿಟ್ರೆ ನನ್ಗೆ ಇನ್ನೂ ಜಾಸ್ತಿ ಕಷ್ಟ ಬರುತ್ತೆ ಅಂತ ಏನೇನೋ ಅನ್ಕೋತಿದ್ದೀರಲ್ಲ, ಅದನ್ನೆಲ್ಲ ಮರ್ತು ಬಿಡಿ. ನಿಮ್ ಕಷ್ಟ ಇವತ್ತಿದೆ, ನಾಳಿದ್ದಿದೆ. ಅದು ಎಷ್ಟು ದಿನ ಅಂತ ನಿಮ್ ಹಿಂದೆನೆ ನಡ್ಕೊಂಡು ಬರುತ್ತೆ ಹೇಳಿ? ಒಂದಲ್ಲ ಒಂದಿನ ಆ ಕಷ್ಟಕ್ಕೆ ಬೋರ್ ಆಗಿ ನಿಮ್ ಲೈಫ್ನ ಬಿಟ್ಟು ಬೇರೆಯವ್ರ ಲೈಫ್ನ ಹೊಡ್ಕೊಂಡು ಹೋಗಿರುತ್ತೆ. ಸೊ ಹಾಗಾಗಿ ಆ ಕಷ್ಟ ಹೋಗುತ್ತೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ಅಂಡ್ ನಿಮ್ಮೊಬ್ರಿಗೆ ಕಷ್ಟ ಇಲ್ಲ, ಎಲ್ರಿಗೂ ಕಷ್ಟ ಇದೆ. ಸೊ ಆ ಕಷ್ಟನ ಮರ್ತು ಬಿಡಿ. ನಿಮ್ ಖುಷಿಯಾಗಿರೋ ಕ್ಷಣನ ಎಂಜಾಯ್ ಮಾಡಿ, ಸ್ಮೈಲ್ ಮಾಡಿ, ಖುಷಿಯಾಗಿರಿ. ಈಗ ಥರ್ಡ್ ಟಿಪ್ ಯಾವ್ದು ಗೊತ್ತಾ? ಕಾಯ್ತಾ ಇದ್ದೀರಾ? ಹೇಳ್ಬೇಕಾ? ಇದು ತುಂಬಾನೇ ಸಿಂಪಲ್. ಈಗ ನಿಮ್ ಮನೆಯಲ್ಲಿ ಯಾರ್ಯಾರಿದ್ದೀರಾ ಹೇಳಿ? ಅಪ್ಪ, ಅಮ್ಮ, ಅಣ್ಣ, ತಂಗಿ, ತಮ್ಮ. ತುಂಬಾ ರೇರ್ ಕೇಸಸ್ ಅಲ್ಲಿ ಮಾತ್ರ ಒಬ್ಬರೇ ಅವ್ರ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಬಟ್ ಅಂಥವ್ರು ಕೂಡ ಅವ್ರ ಪಕ್ಕದ ಮನೆಯವ್ರ ಜೊತೆನಾದ್ರೂ ಮಾತಾಡ್ತಿರ್ತಾರೆ. ಸೊ ನೀವ್ ಮಾಡ್ಬೇಕಾಗಿರೋದು ಇಷ್ಟೇ. ನೀವು ದಿನವೆಲ್ಲ ಹೊರಗಡೆ ಹೋಗ್ತೀರಾ, ದುಡಿತೀರಾ, ಕಾಲೇಜ್ಗೆ ಹೋಗ್ತೀರಾ, ಸ್ಕೂಲ್ಗೆ ಹೋಗ್ತೀರಾ, ಏನೇ ಮಾಡ್ತಾ ಇರಿ, ಮನೆಗೆ ಬಂದ ತಕ್ಷಣ ನಿಮ್ಗೆ ಯಾರಾದ್ರೂ ಒಬ್ರು ಕ್ಲೋಸ್ ಆಗಿ ಇರ್ತಾರೆ. ಒಂದು ಅಪ್ಪ, ಒಂದು ಅಮ್ಮ, ತಂಗಿನೋ, ತಮ್ಮ, ಯಾರಾದ್ರೂ ಕ್ಲೋಸ್ ಆಗಿರ್ತಾರೆ. ಸೊ ಅವ್ರ ಜೊತೆ ಬಂದ ತಕ್ಷಣ ಮಾತಾಡಿ, ಖುಷಿಯಾಗಿರಿ. ಅಂಡ್ ದಿನವೆಲ್ಲ ಏನಾಯ್ತು ಅವ್ರ ಜೊತೆ ಶೇರ್ ಮಾಡಿ. ಈ ತರ ಕ್ಲೋಸ್ ಫ್ರೆಂಡ್ ಜೊತೆ ನಾವು ಮಾತಾಡಿದ್ರೆ, ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಅಥವಾ 1 ಅವರ್ ಆದ್ರೂ ಮಾತಾಡಿದ್ರೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿ ಸಿಗುತ್ತೆ. ನಗ್ನಗ್ತಾ ಇರ್ಬೋದು ಯಾವಾಗ್ಲೂ. ಸೊ ಇನ್ನೊಂದ್ಸಲ ಹೇಳ್ತೀನಿ, ಕೀಪ್ ಸ್ಮೈಲಿಂಗ್, ನಗ್ನಗ್ತಾ ಇರಿ ಅಂಡ್ ಕ್ಲೋಸ್ ಫ್ರೆಂಡ್ ಜೊತೆ ಒಂದ್ ಸ್ವಲ್ಪ ಬೇರೆರಿ. ಈಗ ನಾನು ಕೊಡುತ್ತಿರುವ 4ನೇ ಟಿಪ್ ಏನ್ ಗೊತ್ತಾ? ನಾನು ಕೂಡ ಒಂದು ಟೈಮ್ನಲ್ಲಿ ಹೀಗೆ ಇದೆ. ಹೇಗೆ ಗೊತ್ತಾ? ಯಾರ ಜೊತೆನೂ ಮಿಂಗಲ್ ಆಗ್ತಾ ಇರ್ಲಿಲ್ಲ. ಸೊ ನಾನ್ ನಿಮ್ಗೆ ಹೇಳ್ತೀನಿ, ಎಲ್ರ ಜೊತೆಗೆ ಮಿಂಗಲ್ ಆಗ್ಬೇಕು. ಈಗ ಒಂದು ಸಿಚುವೇಶನ್ ಬರುತ್ತೆ. ಹೇಗೆ ಅಂತಂದ್ರೆ, ನಾವೊಂದು ಹೊಸ ಕಾಲೇಜಿಗೆ ಸೇರ್ಕೋತೀವಿ, ಅಥವಾ ಒಂದು ಹೊಸ ಬೇರೆ ಸ್ಕೂಲಿಗೆ ಸೇರ್ಕೋತೀವಿ, ಅಥವಾ ಒಂದು ಹೊಸ ಕೆಲ್ಸಕ್ಕೆ ಸೇರ್ಕೋತೀವಿ. ಈಗ ಏನ್ ಮಾಡ್ತೀವಿ ಗೊತ್ತಾ? ತುಂಬಾ ಜನಕ್ಕೆ ಆ ಹೊಸ ಜಾಗಕ್ಕೆ ಹೋಗೋದಕ್ಕೆ ತುಂಬಾ ಮುಜುಗರ ಆಗುತ್ತೆ. ಯಾಕೆ ಗೊತ್ತಾ? ನೀವು ಅಥವಾ ನಾನು ಯಾರ ಜೊತೆನೂ ಬೆರೆಯೋದಿಲ್ಲ. ಆ ಹ್ಯಾಬಿಟ್ ಇಟ್ಕೊಂಡು ನಾವು ಹೇಗೆ ಹೊಸ ಜಾಗಕ್ಕೆ ಹೋಗೋದಕ್ಕೆ ಸಾಧ್ಯ? ಅಂಡ್ ಇದ್ರಿಂದ ನಮಗ್ ದಿನ ಬೆಳಿಗ್ಗೆ ಆದ್ರೆ ಒಂಥರ ಬೋರ್ ಆಗ್ತಿರುತ್ತೆ.
ಅಯ್ಯೋ ಸ್ಕೂಲ್ಗೆ ಹೋಗ್ಬೇಕಲ್ಲ, ಅಯ್ಯೋ ಕಾಲೇಜ್ಗೆ ಹೋಗ್ಬೇಕಲ್ಲ, ಅಯ್ಯೋ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅಲ್ಲಿ ಯಾರು ನನ್ನ ಪರಿಚಯನೇ ಇಲ್ವಲ್ಲ. ಆ್ಯಂಡ್ ಇನ್ನು ಕೆಲವರು ಹೀಗಿರ್ತಾರೆ, ನನ್ನ ಫ್ರೆಂಡ್ ಯಾವ ಸ್ಕೂಲಿಗೆ ಸೇರಿದಾಳೆ, ನನ್ನ ಫ್ರೆಂಡ್ ಯಾವ ಕಾಲೇಜಿಗೆ ಸೇರಿದಾಳೆ, ನನ್ನ ಫ್ರೆಂಡ್ ಯಾವ ಕಂಪನಿಗೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಅದನ್ನೆಲ್ಲ ಹುಡುಕ್ತೀವಿ. ಯಾಕೆ ಗೊತ್ತಾ, ಅವ್ರು ಹೋಗಿದ ಕಡೆ ನಾವು ಹೋದ್ರೆ ಒಂದ್ ಸ್ವಲ್ಪ ಅವ್ರ ಜೊತೆ ಮಾತಾಡ್ಕೊಂಡಿರ್ಬೋದು. ಹೊಸ ಜಾಗಕ್ಕೆ ಹೋದ್ರೆ ಹೊಸ ಹೊಸ ಜನಗಳು, ಅಲ್ಲಿ ಯಾರು ನನ್ನ ಪರಿಚಯ ಇಲ್ಲ, ಆ ಟೆನ್ಷನು. ಸೊ ಇದರಿಂದ ಹೊಸ ಜಾಗಕ್ಕೆ ಹೋದಾಗ ನಿಮ್ಗೆ ಟೆನ್ಷನ್ ಆಗುತ್ತೆ. ಬಟ್ ನೀವೇನಾದ್ರೂ ಈ ತರ ಇದ್ರೆ, ಎಲ್ರ ಜೊತೆನೂ ಮಿಂಗಲ್ ಆಗುವಂತ ನೇಚರ್ ಇದ್ರೆ ಅವಾಗ ಚೆನ್ನಾಗಿರುತ್ತೆ. ಅವಾಗ ನಿಮ್ಗೆ ಹೊಸ ಸ್ಕೂಲ್, ಹೊಸ ಕಾಲೇಜ್, ಹೊಸ ಕೆಲಸ ಯಾವ್ದಕ್ಕಾದ್ರೂ ಸೇರ್ಕೊಳ್ಳಿ, ನಿಮ್ಗೆ ಟೆನ್ಷನೇ ಇರೋದಿಲ್ಲ. ಅಂಡ್ ಹೊಸ ಹೊಸ ಜನಗಳ ಜೊತೆ ನಾವೇ ಹೋಗಿ ಮಾತಾಡಿ ಬೆರ್ತು ಮಿಂಗಲ್ ಆಗೋದ್ರಿಂದ ಓ ಮೈ ಗಾಡ್, ನಮ್ಗೆ ಸಿಗೋವಂಥ ಖುಷಿ ಇದೆಯಲ್ಲ, ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ. ಹೊಸ ಫ್ರೆಂಡ್ಶಿಪ್, ಹೊಸ ತರ ಜಾಗ, ಇದರಿಂದ ನಮ್ಗೆ ತುಂಬಾ ಖುಷಿ ಸಿಗುತ್ತೆ. ನೀವು ಯಾರ ಜೊತೆ ಮಿಂಗಲ್ ಆಗಿಲ್ಲ ಅಂದ್ರೆ ನಿಮ್ಗೆ ಬೋರ್ ಆಗುತ್ತೆ. ಅಂಡ್ ಹೊಸ ಜಾಗಕ್ಕೆ ಹೋಗೋದಕ್ಕೆ ಟೆನ್ಷನ್ ಆಗುತ್ತೆ. ಆ ಟೆನ್ಷನ್ ಇಂದ, ಆ ಬೋರಿಂದ ಮತ್ತೆ ಸಪ್ಪೆ ಮುಖ ಮಾಡ್ಕೋತೀರಾ. ಹಾಗಾಗಿ ಇದು ಮೇನ್ ಟಿಪ್. ನಾನು ಕೂಡ ಇದೇ ತರ ಇದ್ದೆ, ಬಟ್ ಇವಾಗ ಈ ತರ ಎಲ್ಲ ಸ್ವಲ್ಪ ಚೇಂಜ್ ಆಗಿದ್ದೀನಿ. ನಾನು ಕೂಡ ಎಲ್ರ ಜೊತೆ ಬೆರೆಯೋದಕ್ಕೆ ಕಲ್ತಿದ್ದೀನಿ. ಅಂಡ್ ಇದರಿಂದ ನನ್ನ ಮನಸ್ಸಿಗೆ ತುಂಬಾ 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 ಖುಷಿ ಆಗ್ತಿದೆ. ಸೊ ನೀವು ಕೂಡ ಇದೇ ಟಿಪ್ ನ ಫಾಲೋ ಮಾಡಿ ಎಲ್ರ ಜೊತೆ ಮಿಂಗಲ್ ಆಗಿರಿ ಅಂಡ್ ಖುಷಿಯಾಗಿರಿ. ಅಂಡ್ ದ ಫಿಫ್ತ್ ಟಿಪ್ ಇದು ಯಾವುದು ಗೊತ್ತಾ? ಈ ಟಿಪ್ ನ ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಡ್ ಬಂದಿದ್ದೀನಿ. ನನ್ನ ಅಪ್ಪ ಅಮ್ಮ ಆಂಟಿ ಅಂಕಲ್ ಅವರು ಇವರು ಎಲ್ಲರೂ ಹೇಳಿದ್ದಾರೆ. ಅಂಡ್ ಇದೊಂಥರ ಗಾದೆ ಮಾತರ ಆಗ್ಬಿಟ್ಟಿದೆ. ಯಾವುದು ಗೊತ್ತಾ? ತೀರಾ ಯಾರನ್ನೂ ನಂಬೇಡಿ. ಎಸ್, ಯಾರನ್ನೂ ತೀರಾ ನಂಬೇಡಿ. ಇವಾಗ ಅವಾಗಿಂದ ನಾನು ಹೇಳ್ಕೊಂಡು ಬಂದೆ, ಎಲ್ರ ಜೊತೆ ಮಾತಾಡಿ ಮಿಂಗಲ್ ಆಗಿ ಬೇರಿರಿ. ಎಸ್, ಎಲ್ರ ಜೊತೆ ಮಾತಾಡಿ ಮಿಂಗಲ್ ಆಗಿ ಬೇರಿರಿ, ಬಟ್ ಯಾರನ್ನೂ ಜಾಸ್ತಿ ನಂಬಕ್ ಹೋಗ್ಬೇಡಿ. ಫ್ರೆಂಡ್ ಅಂದ್ರೆ ಫ್ರೆಂಡ್ ತರ ಇರಬೇಕು, ರಿಲೇಟಿವ್ ಅಂದ್ರೆ ರಿಲೇಟಿವ್ ತರ ಇರಬೇಕು. ಯಾರು ಎಷ್ಟು ಬೇಕೋ ಅಷ್ಟರಲ್ಲಿ ಇರಬೇಕು. ನಾವು ಅವ್ರನ್ನ ತೀರಾ ನಂಬಿಟ್ರಿ, ತೀರಾ ಪ್ರೀತಿ ಇಟ್ಕೊಂಡು, ತೀರಾ ವಿಶ್ವಾಸ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಅವಾಗ ಅವ್ರು ಏನಾದ್ರು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ನಮ್ಗೆ ಅವ್ರೇನೋ ದೊಡ್ಡ ಮಿಸ್ಟೇಕ್ ಮಾಡಿರೋ ತರ ಆಗುತ್ತೆ. ನಮ್ಮ ಖುಷಿನ ನಾವು ಮರ್ತು ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳುವಂಥದ್ದಿಲ್ಲ. ಯಾರನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ನಂಬಬೇಕು, ತೀರಾ ಯಾರನ್ನು ನಂಬಕ್ ಹೋಗ್ಬಾರ್ದು. ಅಂಡ್ ನಂಬಿದ್ರೆ ನಮ್ ಖುಷಿ, ನಮ್ ಸ್ಮೈಲ್ ಎಲ್ಲ ಮಾಯ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಇದು ಮೇನ್ ಆಗಿರೋ ಟಿಪ್ ಆಯ್ತಾ, ತೀರಾ ಯಾರನ್ನು ನಂಬಕ್ ಹೋಗ್ಬೇಡಿ. ಸೊ ಇದೆಲ್ಲ 5 ಟಿಪ್ಸ್ ಜೊತೆಗೆ ನಾನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಹಿಟ್ ಲೈಕ್. ನೀವು ಲೈಕ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಲೈಕ್ ಆಗಿದೆ ಈ ವಿಡಿಯೋ. ಅಂಡ್ ನನಗೂ ಕೂಡ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಅಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ನ್ಯೂ ಕಮ್ಮಾಗಿ ಸಪೋರ್ಟ್ ಮಾಡಿರೋ ತರ. ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್ ನಿಮ್ಮೆಲ್ಲರಿಗೂ. ನಾನು ಪ್ರೀತಿಯಿಂದ ಹೀಗೆ ವಿಡಿಯೋಸ್ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಕಾಯ್ತಾ ಇರಿ ನನಗೋಸ್ಕರ. ಟೇಕ್ ಕೇರ್ ಎಲ್ಲರೂ. ಬಾಯ್.